ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೋಹಿತ್. ನಾನು ನಿಮ್ಮ ಮುಂದೆ ಒಂದು ಕಥೆಯನ್ನು ಒಬ್ಬ ಒಂದು ಎಮ್ಮೆ ಸಾಕುತ್ತಿದ್ದ. ದಿನಾಲೂ ಅದನ್ನು ಕಾಡಿಗೆ ಬಿಡ್ತಾ ಇದ್ದ. ಒಂದು ದಿನ ಅದು ನಡೆಯುವಾಗ ಜಾಗ ತಪ್ಪಿತು. ಅದು ನಡೆಯುತ್ತಾ ಸಿಂಹದ ಗುಹೆಗೆ ತಲುಪಿತು. ಅಲ್ಲಿ ಎಲ್ಲಿ ನೋಡಿದರೂ ಮೂಳೆನೇ ಮೂಳೆ. ಸ್ವಲ್ಪ ಹೊತ್ತಾದ ಮೇಲೆ ಸಿಂಹ ಬೇಟೆಯಾಡಿ ಬಂತು. ಸಿಂಹ ಅನಿಸಿತು, ಇವತ್ತು ಗರ್ಜನೆ ಊಟ. ಆಗ ಸಿಂಹಗೆ ಖುಷಿಯಾಯಿತು. ಆಗ ಎಮ್ಮೆಗೆ ಹೆದರಿಕೆ. ಧೈರ್ಯ ತೋರಿಸಿ ಅದನ್ನು ಅಲ್ಲಿಂದ ಓಡಿಸಿ. ರೈತ ಅದು ಇಷ್ಟೊತ್ತಿಗೆ ಯಾಕೆ ಬರಲಿ? ಅದನ್ನು ಹುಡುಕೊಂಡು ಕಾಲೇಜಿ ಹತ್ರ ಬರ್ತಾ ಸಿಂಹದ ಗುಹೆಗೆ ಬಂದ. ಅದ ಮೇಲೆ ಅದನ್ನು ಎಲ್ಲ ಇಕ್ಕಿ ನೋಡಿದ. ಅಲ್ಲಿ ಎಮ್ಮೆ ಇತ್ತು. ಅದನ್ನು ತೆಗೆದುಕೊಂಡು ಹೋದ. ಇದರಲ್ಲಿ ತಿಳಿಬೇಕಂದರೆ ನಮಗೆ ಯಾವತ್ತಾದರೂ ಹೆದರಿಕೆ ಬಂದರೆ ಧೈರ್ಯ ತೋರಿಸಬೇಕು.